ಈ ಭವ್ಯವಾದ ರಾಯಲ್ ಗಾರ್ಡನ್ ನಲ್ಲಿ 5 ಜೋಡಿಗಳ ವಿವಾಹವನ್ನು ನೆರವೇರಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಅಲ್ಹಮ್ದುಲಿಲ್ಲಾಹ್. ಈಗ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸುತ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿರುವ ಆಸನವನ್ನು ಅಲಂಕರಿಸಿ ಆಸನ ಸ್ವೀಕಾರ ಮಾಡುತ್ತಿದ್ದಾರೆ. ಕಾರ್ಯಕ್ರಮದ ಮೊದಲಿಗಾಗಿ ಕಿರಾತ್ ಪಠಿಸುವ ಮೂಲಕ ಅಬ್ದುಲ್ ಖಾದರ್ ರಜಾರ್ ಅವರು ನಾನು ಆತ್ಮೀಯವಾಗಿ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ لقد جاءكم رسول من أنفسكم عزيز عليه ما عنتم حريص عليكم بالمؤمنين بالمؤمنين رؤوف رحيم فإن تولوا فقل حسبي الله فإن تولوا فقل حسبي الله لا إله إلا هو عليه توكلت وهو رب العرش العظيم. الحمد لله رب العالمين الذي أنعم علينا وهدانا إلى دين الإسلام حمدا يوافي نعمه ويكافئ مزيده. اللهم صل وسلم على رسولك سيدنا محمد وعلى آل سيدنا ومولانا محمد. أوصل اللهم مثل ثواب قراءتنا وصلواتنا واجتماعنا في هذا المجلس الميمون هدية منا إلى حضرة النبي المصطفى محمد صلى الله عليه وسلم وإلى حضرات جميع الأنبياء والمرسلين عليهم الصلاة والسلام وإلى حضرات جميع صحابته والقرابة والتابعين وتابعيهم بإحسان إلى يوم الدين. رضي الله تعالى عن كل واحد منهم
وإلى حضرة سيد القوم سيدنا بل بن ملكان بالعباس الخضر وسيدنا نبي الله إلياس عليهم السلام، وإلى حضرات ساداتنا الأقطاب الأربعة وخواص عبادك، وإلى حضرة قطب الزمان السيد محمد الشريف المدني قدس الله تعالى سره، وإلى حضرات جميع الأولياء والعلماء والشهداء والصديقين والصالحين، قدس اللهم أرواحهم ونفر ضرائحهم وعلي درجاتهم في الجنة، اللهم بحقهم وبجاههم بارك لنا في جميع أمورنا وفي محفلنا هذا وفي اجتماعنا هذا وفي سائر أمورنا بركة تامة يا رب العالمين. اللهم اجعلنا واجعل أهلنا واجعل جميع أمورنا واجعل هذا الأمر في حفظك وحرزك وأمانك ولطفك وعصمتك وعنايتك وكرمك يا أكرم الأكرمين. ربنا عليك توكلنا وإليك أنبنا وإليك المصير. اللهم اجعل جمعنا هذا جمعا مرحوما وتفرقنا من بعده تفرقا معصوما، ولا تجعل اللهم منا ولا فينا ولا معنا شقيا ولا مطرودا ولا محروما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. الحمد لله رب العالمين. الصلاة والسلام على أشرف المرسلين. ನುಸ್ರತುಲ್ ಮಸಾಕೀನ್ ಚಾರಿಟೇಬಲ್ ಟ್ರಸ್ಟ್ ಹಳೇಕಲೌಲಾಲ ಇದರ ವತಿಯಿಂದ ಹಮ್ಮಿಕೊಳ್ಳಲಾದಂಥ ಸಾಮೂಹಿಕ ವಿವಾಹದ ನಿಕಾಹ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಧಾರ್ಮಿಕ ಮುಖಂಡರುಗಳೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿ, ಮನಸ್ಕ ಸಮಾಜ ಸೇವಾ ಮನೋಭಾವದಿಂದ ಕೂಡಿದ ವ್ಯಕ್ತಿಗಳು ನಮ್ಮೂರಿಗೆ ಏನನ್ನಾದರೂ ಮಾಡಬೇಕು ಎಂಬಂತ ಒಂದು ವ್ಯವಸ್ಥೆಗೆ ಸಂಘಟನಾತ್ಮಕವಾದಂತಹ ಒಂದು ಪರಿಧಿಯನ್ನ ಕಂಡುಕೊಂಡು 26/11/2011 ಉಳ್ಳಾಳದ ಎಲ್ಲ ವ್ಯವಸ್ಥೆಗೂ ಪ್ರಪ್ರಥಮವಾಗಿ ಮುಂಚೂಣಿಯಲ್ಲಿ ನಿಂತಿರುವಂತಹ ಹಳೇಕಲ ಎಂಬಂತ ಪರಿಸರದಲ್ಲಿ ಅಲ್ಲಿನ ಸಾಮಾಜಿಕ ಸ್ವಯಂ ಸೇವಾ ಯುವಕರು ಹಿರಿಯರ ಮಾರ್ಗದರ್ಶನದೊಂದಿಗೆ ದಾನಿಗಳು ತಮ್ಮನ್ನೇ ತಾವು ತೊಡಗಿಸಿಕೊಂಡು ನುಸ್ರತುಲ್ ಮಸಾಕೀನ್ ಚಾರಿಟೇಬಲ್ ಟ್ರಸ್ಟ್ ಎಂಬಂತಹ ಒಂದು ಸಂಸ್ಥೆಯನ್ನು ನಡೆಸಿ ಸಮುದಾಯದ ಶೈಕ್ಷಣಿಕ, ಧಾರ್ಮಿಕ, ಆರೋಗ್ಯ ರಂಗ ಅದರೊಟ್ಟಿಗೆ ಬಹಳಷ್ಟು ತನ್ನ ಎಲ್ಲ ಸ್ವಯಂ ಸೇವಾ ಮನೋಭಾವವನ್ನು ಬಹಳಷ್ಟು ಸಮುದಾಯಕ್ಕೆ ಒತ್ತು ಕೊಟ್ಟು ಸಮುದಾಯದಲ್ಲಿರುವಂತ ಹೆಣ್ಣು ಮಕ್ಕಳ, ಅವಿವಾಹಿತ ಹೆಣ್ಣು ಮಕ್ಕಳ ಕಣ್ಣೀರನ್ನು ಒರೆಸುವಂತಹ ಒಂದು ಮಹತ್ತರವಾದಂತಹ ಯೋಜನೆಯನ್ನು ಹಾಕಿಕೊಂಡು ಸೈಯದ್ ಮದನಿಯವರ ಬರ್ಕತಿನಿಂದ ಕರುಣಾಮಯನಾದ ಅಲ್ಲಾಹನ ಕೃಪಾ ಕಟಾಕ್ಷದೊಂದಿಗೆ ಇಲ್ಲಿಯವರೆಗೆ 47 ಮಂದಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ವಿವಾಹ ಸಂದರ್ಭದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ವಿವಾಹವನ್ನು ನಡೆಸಿಕೊಟ್ಟಂತಹ ಒಂದು ಕೀರ್ತಿ ನುಸ್ರತುಲ್ ಮಸಾಕೀನ್ ಚಾರಿಟೇಬಲ್ ಟ್ರಸ್ಟಿಗೆ ಸಲ್ಲುತ್ತದೆ. ಈ ಸಂದರ್ಭದಲ್ಲಿ ನುಸ್ರತುಲ್ ಮಸಾಕೀನ್ ಚಾರಿಟೇಬಲ್ ಟ್ರಸ್ಟ್ ಬಹಳಷ್ಟು ಹೆಮ್ಮೆ ಪಟ್ಟುಕೊಳ್ತಾ ಇದೆ. ಈ 47 ಮಂದಿಯು ಇವತ್ತು ಸಮಾಜದಲ್ಲಿ, ಸಮುದಾಯದಲ್ಲಿ ಬಹಳಷ್ಟು ಉತ್ತಮವಾದಂತಹ ಸುಖಿ ಸಂಸಾರವನ್ನ ನಡೆಸ್ತಾ ಇದ್ದಾರೆ ಎಂಬುದನ್ನು ಮನವರಿತು ಬಹುಶಃ ಈ ಸಂಸ್ಥೆ ಇವತ್ತು ಹೆಮ್ಮೆಯಿಂದ ಬೀಗುತ್ತಿದೆ. ಅದರೊಂದಿಗೆ ಪ್ರಸಕ್ತ ಸಾಲಿನಲ್ಲಿ ನಾವೆಲ್ಲರೂ ತಿಳಿದಾಗೆ ಆರ್ಥಿಕ ಬಿಕ್ಕಟ್ಟು ಇಡೀ ನಮ್ಮ ರಾಷ್ಟ್ರವನ್ನ ಕಬಳಿಸುತ್ತಿದ್ದರು. ಆರ್ಥಿಕ ಬಿಕ್ಕಟ್ಟಿನ ಆ ಒಂದು ಕರಿ ಛಾಯೆಯಲ್ಲಿ ಇವತ್ತು ಎಲ್ಲ ವ್ಯವಸ್ಥೆಗಳು
ಅಧಪತನದತ್ತ ಸಾಗುತ್ತಿದ್ರು ನಾವು ಕೈ ಹಾಕಿದಂತ ಈ ಒಂದು ವ್ಯವಸ್ಥೆಗೆ ಯಾವುದೇ ತೊಂದರೆಯು ಬರಬಾರದು ಎಂಬಂತ ವ್ಯವಸ್ಥೆಯಿಂದ ಸುದೀರ್ಘವಾದಂತಹ ಒಂದು ಹೋರಾಟವನ್ನೇ ಬಹುಶಃ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನಡೆಸಿ ಇವತ್ತು 5 ಮಂದಿ ಹೆಣ್ಣು ಮಕ್ಕಳಿಗೆ ವಿವಾಹವನ್ನು ನಡೆಸಿಕೊಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಂಡಿದೆ. ಆದರೆ ಸಮಯದ ಅಭಾವ, ಯಾಕಂದ್ರೆ ರಂಜಾನ್ಗಿಂತ ಮುಂಚಿತವಾಗಿ ಇದಾಗಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ಮಾಡೋಣ ಅಂತ ಹೇಳಿದ್ರೆ ಬಹುಶಃ ಅದು ಲೋಕಸಭಾ ಚುನಾವಣೆ, ಈ ಎಲ್ಲ ವ್ಯವಸ್ಥೆಗಳನ್ನು ಮನಗೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಾವು 3 ಮಂದಿಯನ್ನ ಗುರುತಿಸಿ ಅವರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಲು ಯಶಸ್ವಿಯಾಗಿದೆ. ಇನ್ನುಳಿದಂತ 2 ಜೊತೆಯನ್ನ ಅಲ್ಲಾಹನ ಅನುಗ್ರಹದಿಂದ ರಂಜಾನ್ ಕಳೆದ ನಂತರ ಅವರ ಮನೆಗಳಲ್ಲೇ ಹೋಗಿ ಅದನ್ನು ನಡೆಸಿಕೊಡುವಂತಹ ಒಂದು ಯೋಜನೆಯನ್ನ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಹಾಕಿಕೊಂಡಿದೆ ಅಂತ ಹೇಳಿಕೊಳ್ಳಲಿಕ್ಕೆ ನಾವು ಸಂತೋಷ ಪಡ್ಕೊಳ್ತಾ ಇದ್ದೇವೆ. ಬಹುಶಃ ಕಳೆದ 7-8 ವರ್ಷಗಳಲ್ಲಿ ಸಮುದಾಯದ ಯಾವುದೇ ಒಂದು ಸಂಘಟನೆ ನಿರ್ವಹಿಸಲಾಗದಷ್ಟು ಸಾಮಾಜಿಕ ಸೇವೆಯಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಮುಂದುವರಿತಾ ಇದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟಿನ ಬಹಳಷ್ಟು ಒಂದು ಕನಸು ಅಥವಾ ನಿರೀಕ್ಷೆ ಇದೆ ಏನಂತ ಹೇಳಿದ್ರೆ, ವಿವಾಹದೊಂದಿಗೆ ಸೂರು ಇಲ್ಲದವರಿಗೆ, ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡುವಂತಹ ಒಂದು ಯೋಜನೆಯನ್ನ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಮುಂದಿನ ದಿವಸಗಳಲ್ಲಿ ಹಮ್ಮಿಕೊಳ್ಳುವಂತ ಒಂದು ಯೋಜನೆಯನ್ನ ಹಾಕಿಕೊಂಡಿದೆ. ನೀವೆಲ್ಲರೂ ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಕರುಣಾಮಯನಾದ ಅಲ್ಲಾಹನು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ಗೆ ಮತ್ತು ಅದನ್ನು ಸಹಕರಿಸುವ ಎಲ್ಲರಿಗೂ ಉತ್ತಮವಾದಂತಹ ಮನಸ್ಸನ್ನು ಕೊಡ್ಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿಕೊಳ್ತಾ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಾವೆಲ್ಲರೂ ತಿಳಿದಾಗೆ ಪರಿಸ್ಥಿತಿ ಏನೆಂದರೆ, 1 ವಾರದಲ್ಲಿ ನಮ್ಮ ಸಮುದಾಯದ ಎಲ್ಲ ಚಟುವಟಿಕೆಗಳು ಮುಗಿಬೇಕು ಮತ್ತು 1 ವಾರದಲ್ಲಿ ಸಾಮುದಾಯಿಕವಾದಂತಹ ಚಟುವಟಿಕೆಯನ್ನು ಬಿಟ್ಟು ನಾವು ನಮ್ಮ ವೈಯಕ್ತಿಕ ಚಟುವಟಿಕೆಗಳತ್ತ ಗಮನ ಹರಿಸುವಂತ ಪವಿತ್ರ ರಂಜಾನ್ ಅನ್ನು ಸ್ವಾಗತಿಸಬೇಕಾಗಿದೆ. ಬಹುಶಃ ಅಲ್ಲಾಹನ ಅನುಗ್ರಹದಿಂದ ಬರುವ ಆದಿತ್ಯವಾರ ದಿವಸದಿಂದ ಪ್ರಾರಂಭವಾಗುವ ಕಾರಣ ಎಲ್ಲ ಕಾರ್ಯಕ್ರಮಗಳು ಈ 1 ವಾರದಲ್ಲಿ ಮುಗಿಬೇಕು. ಆದ್ದರಿಂದ ನಮ್ಮ ಈ ಆಮಂತ್ರಣ ಪತ್ರಿಕೆಯಲ್ಲಿ ಬಹಳಷ್ಟು ಜನ ನಮಗೆ ಬರುವವರಿದ್ರು. ಆದರೆ ಆ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲರೂ ತಮ್ಮದೇ ಆದಂತ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವ ಕಾರಣ ಸ್ವಲ್ಪ ನಾವು ಈ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದೇವೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ, ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ನಮಗೆಲ್ಲರಿಗೂ ಚಿರಪರಿಚಿತರು. ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯಲ್ಲಿ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಇದೀಗ ಉಳ್ಳಾಲದ ಸಹಾಯಕ ಕಾಜಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ನಮ್ಮೆಲ್ಲರ ಆತ್ಮೀಯರಾದ ಬಹುಮಾನ್ಯರಾದ ಅಬ್ದುಲ್ ರೌಫ್ ಮುಸ್ಲಿಯಾರ್ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅವರನ್ನು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಅನ್ನ ಕಳೆದ ಹಲವು ವರ್ಷಗಳಿಂದ ಸಮರ್ಥ ನಾಯಕತ್ವವನ್ನು ನೀಡಿಕೊಂಡು ಈ ಟ್ರಸ್ಟ್ ಅನ್ನು ಮುನ್ನಡೆಸುತ್ತಿರುವಂತಹ ಜನಾಬ್ ಅಲ್ಹಾಜ್ ಮೊಹಮ್ಮದ್ ತೋಹರ್ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರಾಗಿ, ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಈ ಪರಿಸರದ ಸಾಮುದಾಯಿಕವಾದಂತ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಒಬ್ಬ ಆರ್ಥಿಕ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಜನಾಬ್ ಅಲ್ಹಾಜ್ ಮೊಹಮ್ಮದ್ ತೋಹರ್ ಅವರು ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ. ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಈಗಾಗಲೇ ನಿಮಗೆ ದುಆವನ್ನು ನೆರವೇರಿಸಿಕೊಟ್ಟಿದ್ದಾರೆ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟಿನ ಅರೇಬಿಕ್ ಕಾಲೇಜಿನ ಪ್ರಾಂಶುಪಾಲರು ಆದಂತ ನಮ್ಮೆಲ್ಲರ ಆಧ್ಯಾತ್ಮಿಕ ನೇತಾರ ಬಹುಮಾನ್ಯರಾದ ಉಸ್ಮಾನ್ ಫೈಸ್ ಕೋಡಾರ್ ಅವರು ದುಆ ನೆರವೇರಿಸಿಕೊಟ್ಟಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಖತೀಬರಾಗಿ ನಮಗೆಲ್ಲರಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ಜನಾಬ್ ಅಬ್ದುಲ್ ಅಜೀಜ್ ಬಾಕವಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ನಾವು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಮುಸ್ಲಿಂ ಸಮುದಾಯದ ಧ್ವನಿ
ನಮ್ಮೆಲ್ಲರ ಧ್ವನಿಯಾಗಿ ಯಾವುದೇ ರಂಗದಲ್ಲಿ, ಯಾವುದೇ ಪ್ರದೇಶದಲ್ಲಿ, ಯಾವುದೇ ಪರಿಸರದಲ್ಲಿ ಮುಸಲ್ಮಾನರಿಗೊಂದು ಅನ್ಯಾಯವಾದಂತಹ ಸಂದರ್ಭದಲ್ಲಿ ಧ್ವನಿಯನ್ನು ಎತ್ತುವಂತ ಜನಾಬ್ ಅಶ್ರಫ್ ರವರು ನಮ್ಮ ಪರಿಚಯದಲ್ಲಿ ನಾವೆಲ್ಲರೂ ಮೇರೆಂದೇ ಕರೆಯಲ್ಪಡುತ್ತಿರುವ ಹಾಜಿಯಾದರು ಅವರನ್ನು ನಾವು ಮೇರೆಂದೇ ಕರೆಯುತ್ತಿರುವಂತ ಮೇಯರ್ ಅಶ್ರಫ್ ರವರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಬಹುಶಃ ನಮ್ಮ ಸಂಘಟನೆಯೊಟ್ಟಿಗೆ ನಿಕಟವಾದಂತಹ ಒಂದು ಸಂಪರ್ಕವನ್ನು ಇಟ್ಕೊಂಡು ನಮ್ಮೊಟ್ಟಿಗಿರುವಂತಹ ಕೆ ಅಶ್ರಫ್ ಇವರನ್ನ ಈ ಸಂದರ್ಭದಲ್ಲಿ ನಾವು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ಯಾವತ್ತು ನಮ್ಮೊಟ್ಟಿಗೆನೆ ಇದ್ದು ಎಲ್ಲ ಚಟುವಟಿಕೆಗಳಲ್ಲಿ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನ ಇನ್ನೊಂದು ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇರುವವರು ಹೊಸ ಕುರಲ್ನ ಡೈರೆಕ್ಟರ್ ಆದಂತ ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಳ ನಗರ ಪಂಚಾಯತಿನ ಕೌನ್ಸಿಲರ್ ಈ ಸಂಘಟನೆಯ ಸದಸ್ಯರು ಆಗಿರುವಂತಹ ಜನಾಬ್ ಯು ಎ ಇಸ್ಮಾಯಿಲ್ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇನ್ನೋರ್ವ ಉಳ್ಳಾಳ ನಗರ ಪಂಚಾಯತಿನ ಕೌನ್ಸಿಲರ್ ಆದಂತ ಜನಾಬ್ ಅಸ್ಗರ್ ಅಲಿ ಅವರಿದ್ದಾರೆ. ಅವರ ನಗರಸಭೆಯ ಕೌನ್ಸಿಲರ್ ಆದಂತಹ ಅಸ್ಗರ್ ಅಲಿ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನಮ್ಮ ಸಂಸ್ಥೆಯ ಅಡ್ವೈಸರಿ ಬೋರ್ಡಿನ ಸದಸ್ಯರು ಉಳ್ಳಾಲ ನಗರಸಭೆಯ ಇನ್ನೋರ್ವ ಸದಸ್ಯರಾದಂತ ಜಬ್ಬಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಬಹಳಷ್ಟು ಸದಸ್ಯರನ್ನು ಹೊಂದಿಕೊಂಡು ಅದರಲ್ಲಿ ಹಗಲಿರುಳೆನ್ನದೆ ಈ ಕಾರ್ಯಕ್ರಮದಲ್ಲಿ ಬಹುಶಃ ಮದುವೆಯಾಗುವಂತ ಹೆಣ್ಣು ಅಥವಾ ಗಂಡಿನ ಮನೆಯವರಿಗೆ ಗೊತ್ತಿರಬಹುದು, ಈ ಒಂದು ಖಾಲಿ ಒಂದು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟುಕೊಂಡು ಮಾತ್ರ ಈ ಕಾರ್ಯಕ್ರಮವನ್ನು ನಡೆಸುವುದಲ್ಲ. ಇದನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಮನೆಗಳಿಗೆ ಹೋಗಿಕೊಂಡು ಅವರ ಆರ್ಥಿಕ ಹಿನ್ನೆಲೆ ಅಥವಾ ಅವರ ಸಾಮಾಜಿಕ ಹಿನ್ನೆಲೆ ಇದೆಲ್ಲವನ್ನ ಗ್ರಹಿಸಿ ಬಹುಶಃ ಒಂದು ಆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನ ಕೆಲವು ಸದಸ್ಯರುಗಳು ಹಗಲಿರುಳೆನ್ನದೆ ಈ ಕಾರ್ಯಕ್ರಮಕ್ಕಾಗಿ ದುಡಿತಾ ಇದ್ದಾರೆ. ಅವರೆಲ್ಲರೂ ವೇದಿಕೆಯಲ್ಲಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ ನ ಕಾರ್ಯದರ್ಶಿಗಳು ನಮ್ಮೆಲ್ಲರ ಆತ್ಮೀಯರಾದಂತ ಆಸಿಫ್ ಅಬ್ದುಲ್ಲಾ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರು ಶಿಕ್ಷಣ ರಂಗದಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಶೈಕ್ಷಣಿಕವಾಗಿ ನಮ್ಮ ಸಮುದಾಯದ ಹೆಣ್ಣು ಮಕ್ಕಳು ಅದೇ ರೀತಿಯಲ್ಲಿ ಗಂಡು ಮಕ್ಕಳು ಇವರೆಲ್ಲರೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂಬ ಒಂದು ಕನಸಿನೊಂದಿಗೆ ಪ್ರಾರಂಭವಾದಂತ ಸೈಯದ್ ಮದನಿ ಅರೇಬಿಕ್ ಎಜುಕೇಶನ್ ವ್ಯವಸ್ಥೆಯೊಟ್ಟಿಗೆ ಸ್ಪಂದಿಸುತ್ತಿರುವಂತಹ ಪ್ರಾಂಶುಪಾಲರಾದಂತಹ ಜೈನಿ ಸಕಾಫಿ ಉಸ್ತಾದ್ರವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನ ಉಪಾಧ್ಯಕ್ಷರು ಆದಂತ ಜನಾಬ್ ಯು ಎಸ್ ಹನೀಫ್ ರವರು ವೇದಿಕೆಯಲ್ಲಿದ್ದಾರೆ. ನಮ್ಮೆಲ್ಲ ಸಂಘಟನೆ ನಾನು ಈಗಾಗಲೇ ಹೇಳಿದಾಗೆ ಕಳೆದ ಕೆಲವು ತಿಂಗಳುಗಳಿಂದ ಇದಕ್ಕಾಗಿ ಆರ್ಥಿಕವಾದಂತಹ ವ್ಯವಸ್ಥೆ ಇರಬಹುದು ಅಥವಾ ಇದರ ಸಂಘಟನಾತ್ಮಕವಾದಂತಹ ವ್ಯವಸ್ಥೆ ಇರಬಹುದು, ಈ ಎಲ್ಲ ವ್ಯವಸ್ಥೆಗಳೊಟ್ಟಿಗೆ ಶ್ರಮಿಸುತ್ತಿರುವಂತಹ ಜನಾಬ್ ಯು ಎಸ್ ಹನೀಫ್ ರವರು ವೈಸ್ ಪ್ರೆಸಿಡೆಂಟ್ ಇದ್ದಾರೆ. ಅವರನ್ನು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಬಹುಶಃ ಪಾರದರ್ಶಕದಿಂದ ಈ ಕಾರ್ಯಕ್ರಮದ ಎಲ್ಲ ವ್ಯವಸ್ಥೆಯ ರೂವಾರಿಯಾಗಿರುವಂತಹ ಜನಾಬ್ ಮಹಮೂದ್ ರವರು ಎನ್ಎ ಮಹಮೂದ್ ರವರು ಕಾರ್ಯದರ್ಶಿಗಳು, ಅವರನ್ನು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿಗಳಾದಂತಹ ಯುಪಿ ಹಮೀದ್ ಅವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ಹಾಗೇನೆ ಇನ್ನೋರ್ವ ಟ್ರೆಜರರ್ ಆದಂತಹ ಜನಾಬ್ ಎಂ ಜಬ್ಬಾರ್ ಅವರು ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಕಾರ್ಯಕ್ರಮದ ಸಲಹಾ ಸಮಿತಿಯ ಸದಸ್ಯರಾದಂತಹ ಯುಎಚ್ ಸಿದ್ದೀಕ್ ರವರು, ಯುಡಿ ಇಬ್ರಾಹಿಂ, ಎನ್ ಕೆ ಅಹಮದ್, ಯುಎಂ ರಹಮತುಲ್ಲಾ ಮತ್ತು ಎಲ್ಲ ಟ್ರಸ್ಟಿಗಳನ್ನು ಈ ಸಂದರ್ಭದಲ್ಲಿ ನಾವು ಆತ್ಮೀಯತೆಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಾವು ಮರೆಯಲಾಗದಂತಹ ವ್ಯಕ್ತಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲೆಯ ಮರೆಯಲ್ಲಿ ಇದು ಸಹಕರಿಸಿದವರಿದ್ದಾರೆ. ಈ ಕಾರ್ಯಕ್ರಮ ನಡೀಬೇಕಿದ್ದರೆ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ನವರ ಮನಸ್ಸನ್ನು ಅರಿತು ಅವರು ಹೋದಂತಹ ಸಂದರ್ಭದಲ್ಲಿ
ನಮ್ಮ ಮನಸ್ಸನ್ನ ಚಾರಿಟಬಲ್ ಟ್ರಸ್ಟ್ ಅವರ ಮನಸ್ಸನ್ನು ಅರಿತು ಹೋದಂತ ಸಂದರ್ಭದಲ್ಲಿ ಪ್ರಥಮ ವಿವಾಹ ಕಾರ್ಯಕ್ರಮದಿಂದ ಇಲ್ಲಿಯವರೆಗೆ ನೀವು ಮಾಡುತ್ತಿರುವಂತಹ ಕಾರ್ಯಕ್ರಮಗಳು ಸಾಮುದಾಯಿಕವಾಗಿ ಉತ್ತಮ ಕಾರ್ಯಕ್ರಮ ಅಂತ ಹೇಳಿ ಬೆನ್ನು ತಟ್ಟಿದಂತ ನಮ್ಮ ಎಲ್ಲ ದಾನಿಗಳಿಗೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಇನ್ನೋರ್ವ ಸದಸ್ಯರಾದಂತಹ ಜನಾಬ್ UP ಅಯ್ಯೂಬ್ರವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಮ್ಮ ಉಳ್ಳಾಲ ವಲಯದ ಪ್ರತಿಷ್ಠಿತ ಪತ್ರಿಕಾ ಮಾಧ್ಯಮದವರು, ಟಿವಿ ಮಾಧ್ಯಮದವರು ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಸಂಘಟನಾತ್ಮಕವಾಗಿ ನಮ್ಮ ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ಇದ್ದಾರೆ. ಅವರನ್ನು ನಾವು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಸರಳ ವಿವಾಹ ಕಾರ್ಯಕ್ರಮಕ್ಕೆ ಬಂದಿರುವಂತ 3 ಹೆಣ್ಣು ಮತ್ತು ಗಂಡಿನ ಕಡೆಯವರು, ಮದುಮಗ ಮತ್ತು ಮದುಮಗಳ ಕಡೆಯವರು, ಇವರೆಲ್ಲರನ್ನ ನಾವು ಆತ್ಮೀಯತೆಯಿಂದ ಸ್ವಾಗತಿಸುತ್ತೇವೆ. ಆ ಮಸ್ಜಿದ್ಗಳಿಂದ ಬಂದಂತ ಖತೀಬರವರು ಮತ್ತು ಅವರ ಸಹಾಯಕರು ಇವರನ್ನು ಸಹ ನಾವು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರನ್ನು ಮತ್ತೊಮ್ಮೆ ಸ್ವಾಗತಿಸುವುದರೊಂದಿಗೆ ನಮ್ಮ ಈ ಸಂತೋಷದ ಕಾರ್ಯಕ್ರಮದೊಟ್ಟಿಗೆ ಬಹುಶಃ ಇದರ ಪ್ರಾರಂಭಿಕ ಅಧ್ಯಕ್ಷರಾಗಿ ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ನ ಪ್ರಾರಂಭಿಕ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಎಲ್ಲ ಸಂದರ್ಭದಲ್ಲಿಯೂ ಕಾರ್ಯಕ್ರಮದ ಯಶಸ್ವಿಗೆ ಬಹಳಷ್ಟು ಶ್ರಮವಹಿಸಿ ಕಾರ್ಯನಿರ್ವಹಿಸ್ತಾ ಇದ್ದಂತ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದ ಜನಾಬ್ ಹಾಜಿ ಎ ಖಾದರ್ ಅವರು ಇದರ ಸ್ಥಾಪಕ ಅಧ್ಯಕ್ಷರು. ಕಳೆದ ಕೆಲ ದಿನಗಳ ಹಿಂದೆ ಅಲ್ಲಾಹನ ಅನುಲ್ಲಂಘನೀಯ ಕರೆಗೆ ಹೋಗೊಟ್ಟು ನಮ್ಮಿಂದ ಮರೆಯಾಗಿರುವವರು, ಕರುಣಾಮಯನಾದ ಅಲ್ಲಾಹನು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಿ ಅವರ ಮಗ್ಫಿರತನ್ನು ಉತ್ತಮಪಡಿಸಲೆಂತೇಳಿ ಈ ಸಂದರ್ಭದಲ್ಲಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸ್ತಾ ಅವರನ್ನು ಸಹ ನಾವು ಇಲ್ಲಿ ಇಲ್ಲಿ ಭಾಗವಹಿಸಿರುವಂತ ಎಲ್ಲರನ್ನ ಉಳ್ಳಾಲ ಕೇಂದ್ರ ಜುಮಾ ಮಸೀದಿಯ ಸದಸ್ಯರುಗಳು, ಸೈಯದ್ ಮದೀನಾ ಅರಬಿಕ್ ಟ್ರಸ್ಟ್ನ ಸದಸ್ಯರುಗಳು, ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರುಗಳು ಹಾಗೂ ಉಳ್ಳಾಲ ಪರಿಸರದಲ್ಲಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳು, ನಮ್ಮ ಹಿತೈಷಿಗಳು, ನಮಗೆ ಸಹಕಾರ ನೀಡುತ್ತಿರುವವರು, ಇವರೆಲ್ಲರನ್ನ ಮತ್ತೊಮ್ಮೆ ನಾವು ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸ್ವಾಗತಿಸಿ ನನ್ನ ಸ್ವಾಗತದ ಮಾತನ್ನು ಮುಗಿಸಿ. ಇಂದಿನ ಯುಗದಲ್ಲಿ ಹೇಳಿಕೆ, ಭರವಸೆಗಳು ಮತ್ತು ಅಧಿಕಾರದ ದಾಹದಿಂದ ಮಾತ್ರ ಕಾರ್ಯಗಳು ನಡೆಯುತ್ತಿದ್ದು ಯಾವುದೇ ದೇಶಗಳನ್ನು ಹೊಂದಿರದೆ ಕಾರ್ಯಗಳು ನಡೆದು ಕ್ಷಣಿಕವಾಗಿ ಮುಚ್ಚಿ ಹೋಗುತ್ತಿದೆ. ಇದನ್ನು ಮನಗಂಡು ಉಳ್ಳಾಳದ ಅಲೇಕಳದ ಕೆಲವೊಂದು ಹಿರಿಯ ಕಿರಿಯ ಜನರ ಸಂಗಮದೊಂದಿಗೆ ಸಮಾನ ಮನಸ್ಕರು ಒಂದೆಡೆ ಸೇರಿ ಕುಳಿತು ಕರುಣಾಮಯನಾದ ಅಲ್ಲಾಹನು ತಮಗೆ ನೀಡಿದ ಸಂಪತ್ತು, ಆರೋಗ್ಯ ಮತ್ತು ಚಿಂತನೆಗಳು ಬಡ ಜನತೆಯ ಅಭಿವೃದ್ಧಿಯತ್ತ ತೊಡಗಿಸಿಕೊಳ್ಳಬೇಕೆಂಬ ಮಹಾದಾಸೆಯೊಂದಿಗೆ ದಿನಾಂಕ 26/6/2011 ಅಲೇಕಳದಲ್ಲಿ ನುಸ್ರತುಲ್ ಮಸಾಕಿನ್ ಸಂಸ್ಥೆ ಉದಯವಾಯಿತು. ಹಿರಿಯರ ಮಾರ್ಗದರ್ಶನದೊಂದಿಗೆ ಪ್ರಾರಂಭವಾದ ಸಂಸ್ಥೆಯು ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಕೆಲವು ಸಮಯದಲ್ಲಿ ಮಿಸ್ಕೀನ್ಗಳು ಶ್ರೀಮಂತರಂತೆ ಜೀವನವನ್ನು ಸಾಗಿಸಲು ಪ್ರಾರಂಭವಾಗಬೇಕು ಎಂಬ ಮಹತ್ತರವಾದ ಧ್ಯೇಯ ಸಂಸ್ಥೆ ಇದು. ಸಂಸ್ಥೆ ಪ್ರಾರಂಭವಾದ ಕೆಲ ತಿಂಗಳಲ್ಲಿಯೇ ಬಂದ ಪವಿತ್ರ ರಂಜಾನ್ ತಿಂಗಳಲ್ಲಿ ಯಾರೂ ಆಹಾರದ ಕೊರತೆಯಿಂದ ಇರಬಾರದು ಎಂಬ ಧ್ಯೇಯದಂತೆ ರಂಜಾನ್ ತಿಂಗಳ ಸಂಪೂರ್ಣ ಖರ್ಚುಗಳನ್ನು ಒಳಗೊಂಡ ರಂಜಾನ್ ಕಿಟ್ಗಳನ್ನು ಕಳೆದ 7 ವರ್ಷಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ನೀಡುವುದರೊಂದಿಗೆ ಸಮಾನತೆಯನ್ನು ಸಮುದಾಯಗಳು ತರಲು ಪ್ರಯತ್ನಿಸಿದೆ. ಊರಲ್ಲಿ ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬುದು ನಾಣ್ನುಡಿ. ಅದರಲ್ಲಿ ಸಮುದಾಯದ ಹೆಣ್ಣು ಮಕ್ಕಳ ಧಾರ್ಮಿಕ ವಿದ್ಯಾಭ್ಯಾಸ ಕಲಿಕೆ ಎಂಬ ಮಹಾದಾಸೆಯೊಂದಿಗೆ ನುಸ್ರತುಲ್ ಮಸಾಕಿನ್ ತರಬೇತಿ ಕಾಲೇಜು ತೆರೆದು ಸಮುದಾಯದ ಹೆಣ್ಣು ಮಕ್ಕಳಿಗೆ ದೀನಿ ತರಬೇತಿ ನೀಡಲಾಗುವುದು. ಅಲ್ಲಾಹನ ಅನುಗ್ರಹದಿಂದ ಪ್ರತ್ಯಕ್ಷ ಸಾಲಿನಲ್ಲಿ 15 ವಿದ್ಯಾರ್ಥಿನಿಯರು ವಿದ್ಯಾರ್ಜನೆ ಮಾಡುತ್ತಿರುವವರು. ಪರಿಸರದ ಶಾಲೆ ಕಾಲೇಜುಗಳಲ್ಲಿ ಕಲಿಯುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ಉಚಿತ ಪುಸ್ತಕ, ವಿದ್ಯಾರ್ಥಿ ವೇತನ ಮತ್ತು ಶಾಲಾ ಶುಲ್ಕವನ್ನು ಟ್ರಸ್ಟ್ ಭರಿಸುತ್ತಿದೆ. ಸಂಸ್ಥೆಯ ಮುಖ್ಯ ಧ್ಯೇಯ ಸಾಮೂಹಿಕ ಸರಳ ವಿವಾಹವನ್ನು ಅರ್ಹ ಹೆಣ್ಣು ಮಕ್ಕಳಿಗೆ ಮಾಡುವುದು. ಮುಸ್ಲಿಂ ಸಮುದಾಯದಲ್ಲಿ ಮದುವೆ ಪ್ರಾಯ ಕಳೆದು ವರದಕ್ಷಿಣೆ ಪೇಡಂಭೂತದಿಂದಾಗಿ ಮದುವೆಯಾಗದೆ ಕಣ್ಣೀರು ಸುರಿಸುತ್ತಿರುವ ಸಹೋದರಿಯರ ಕಣ್ಣೀರು ಒರೆಸುವ ಕಾರ್ಯ ನಮ್ಮದು.
ಇದಕ್ಕೆ ಸಾಂಕೇತಿಕವಾಗಿ ವೇದಿಕೆಯಲ್ಲಿರುವ ಗಣ್ಯರ ಉದಾರ ಸಹಾಯದಿಂದ ಸಂಸ್ಥೆಯ ಸರ್ವ ಸದಸ್ಯರ ಹೃದಯ ತುಂಬಿದ ಪ್ರಯತ್ನದಿಂದಾಗಿ ಪ್ರಥಮ ವರ್ಷದಲ್ಲಿ 3 ಮಂದಿ ಮತ್ತು ದ್ವಿತೀಯ ವರ್ಷದಲ್ಲಿ 9, 3ನೇ ವರ್ಷದಲ್ಲಿ 15, 4ನೇ ವರ್ಷದಲ್ಲಿ 13, 5ನೇ ವರ್ಷದಲ್ಲಿ 7 ಮಂದಿ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ಸರಳ ವಿವಾಹ ನಡೆಸಿರುವೆವು. ಕರುಣಾಮಯನಾದ ಅಲ್ಲಾಹನ ಕಪಾಟಾಕ್ಷದಿಂದ ಈ ಜೋಡಿಗಳು ಸುಖ ದಾಂಪತ್ಯ ಜೀವನ ನಡೆಸುತ್ತಿರುವರು. ಪ್ರಸಕ್ತ ಸಾಲಿನಲ್ಲಿ ಸಾಮೂಹಿಕ ವಿವಾಹಕ್ಕೆ ಬಂದ ಅರ್ಜಿಗಳು ಅಪಾರ. ಆದರೆ ಪರಿಶೀಲಿಸಿ 5 ಜೊತೆ ಅರ್ಹ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ಸರಳ ವಿವಾಹ ಮಾಡಲು ಉದ್ದೇಶಿಸಿದ್ದು, ಅದರಲ್ಲಿ ಪ್ರಸಕ್ತ 3 ಮಂದಿಗೆ ಈ ದಿನ ನಡೆಸಲಿರುವೆವು. ಈ ಮದುವೆ ಕಾರ್ಯಕ್ರಮಕ್ಕೆ ತನುಮನ ಧನಗಳಿಂದ ಸಹಕರಿಸಿದ ಸರ್ವರಿಗೂ ಕರುಣಾಮಯನಾದ ಅಲ್ಲಾಹನು ಸುಖಲೋಕ ಸ್ವರ್ಗವನ್ನು ದಯಪಾಲಿಸಲಿ ಮತ್ತು ಅವರಿಗೆ ಇಹಪರಗಳೆರಡರಲ್ಲೂ ವಿಜಯಗಳನ್ನಾಗಿ ಮಾಡಲಿ. ಬಡ ಜನತೆಗೆ ಆರೋಗ್ಯ ಸಹಾಯ ಮಾಡುವ ಕಾರ್ಯ ಟ್ರಸ್ಟ್ನ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ಅದರಲ್ಲಿ ವೈದ್ಯರು ಸೂಚಿಸಿರುವ ಸಾಧಾರಣ ಮಾರಕ ರೋಗಗಳಿಗೆ ಶುಶ್ರೂಷೆ ಮಾಡುವ ಸಂಸ್ಥೆಯದ್ದು. ಅದರ ಅಂಗವಾಗಿ ಈ ವರ್ಷ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಆಶ್ರಯದಲ್ಲಿ ಫಾದರ್ ಮುಲ್ಲರ್ ಆಸ್ಪತ್ರೆಯ ರಕ್ತನಿಧಿ ಜಂಟಿ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ರಕ್ತದಾನ ಶಿಬಿರವೂ ಮಾಡಿದಿರುತ್ತೇವೆ. ಅದರೊಂದಿಗೆ ಪ್ರಸಕ್ತ ಸಾಲಿನಲ್ಲಿ ಕ್ಯಾನ್ಸರ್, ಕಿಡ್ನಿ, ಡಯಾಲಿಸಿಸ್ ರೋಗಿಗಳಿಗೆ ಬೇಕಾದ ವೆಚ್ಚವನ್ನು ಸಂಸ್ಥೆ ಭರಿಸಲಿದೆ. ಸಂಸ್ಥೆಯ ಸಹಕಾರಿ ಬಂದ ಹೃದಯ ರೋಗಿಗಳೇ ಸಂಸ್ಥೆಯ ಧನ ಸಹಾಯ ನೀಡಿ ಸಂಸ್ಥೆಯ ಸಾಮಾಜಿಕ ಸೇವೆಯಲ್ಲಿ ವಿಭಿನ್ನ ಸೇವೆಯನ್ನು ಮಾಡುವುದರೊಂದಿಗೆ ಬಡವರ ಕಷ್ಟ ಕಾರ್ಪಣ್ಯಗಳಲ್ಲಿ ಸ್ಪಂದಿಸುತ್ತಿದೆ. ಮುಂದಿನ ವರ್ಷದಲ್ಲಿ ಸಂಸ್ಥೆಯು ಸೂರು ಇಲ್ಲದವರಿಗೆ ಸೂರು ನಿರ್ಮಿಸಿಕೊಡುವ ಮಹತ್ತರವಾದ ಯೋಜನೆಯನ್ನು ಹಾಕಿಕೊಂಡಿದೆ. ಅಲೆಕಲ ಪರಿಸರದ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವುದು, ಸಮುದಾಯದ ಜನರಿಗೆ ಸಹಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಪಡೆಯುವ ಮಾರ್ಗದರ್ಶನ ನೀಡುವುದು ಸಂಸ್ಥೆಯ ಉದ್ದೇಶವಾಗಿದೆ. ಪರಿಸರದಲ್ಲಿ ಶಾಂತಿ ಸೌಹಾರ್ದಕ್ಕೆ ಪ್ರಯತ್ನಿಸುವುದು, ಹೀಗೆ 10 ಹಲವು ಉದ್ದೇಶಗಳು ಸಂಸ್ಥೆಗಿದೆ. ಯಾವುದೇ ಉದ್ದೇಶಗಳು ಸಂಸ್ಥೆ ಇಟ್ಟುಕೊಂಡರೂ ಅದು ಈಡೇರಿಸಬೇಕಾದರೆ ಸಮುದಾಯವು ನಮ್ಮೊಂದಿಗೆ ಕೈಜೋಡಿಸಬೇಕಾಗಿದೆ. ಸಮುದಾಯದ ಶ್ರೀಮಂತರು ಸಂಸ್ಥೆಯನ್ನು ಬೆನ್ನು ತಟ್ಟಬೇಕಾಗಿದೆ. ನಿಮ್ಮ ಹೃದಯ ತುಂಬಿದ ಆರೋಗ್ಯಯುತವಾದ ಸಲಹೆ ಸಹಕಾರವು ಮಿಸ್ಕೀನ್ಗಳ ಅಭಿವೃದ್ಧಿಗೆ ಪ್ರೋತ್ಸಾಹದಾಯಕವಾಗಬೇಕು. ಇದು ನಾವು ಹಮ್ಮಿಕೊಂಡ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮಕ್ಕೆ 10 ಹಲವು ಮಂದಿ ಸಹಕಾರವನ್ನು ನೀಡಿರುವರು. ಇವರ ದಾನಗಳನ್ನು ಅಲ್ಲಾಹು ಸ್ವೀಕರಿಸಿ ಅವರ ವ್ಯವಹಾರಗಳಿಗೆ ರಹಮತನ್ನು ನೀಡಲಿ ಹಾಗೂ ಅವರ ಕುಟುಂಬದ ಎಲ್ಲ ವ್ಯವಹಾರಗಳಲ್ಲಿ ರಹಮತ್ ನೀಡಲಿ. ಅವರಿಗೆ ಇಂದಿನ ದಾನದ ಪ್ರತಿಫಲವಾಗಿ ನಾಳೆ ಪರಲೋಕದಲ್ಲಿ ಸುಖ ಶಾಂತಿಯನ್ನು ಕರುಣಿಸಲಿ. ಆಮೀನ್. وآخر دعوانا الحمد لله. وما لم يشأ لم يكن لا حول ولا قوة إلا بالله العلي العظيم. بسم الله ما شاء الله كان وما لم يشأ لم يكن ولا حول ولا قوة إلا بالله العلي العظيم ولا حول ولا قوة إلا بالله العلي العظيم. أعوذ بالله من الشيطان الرجيم. بسم الله الرحمن الرحيم. ومن كان يرجو لقاء ربه فليعمل عملا صالحا ولا يشرك بعبادة ربه أحدا. من سن سنة حسنة وله أجرها وأجر من عمل بها ومن سن سنة سيئة فله وزرها وزر من عمل بها. എന്നാൽ പ്രിയപ്പെട്ട മുഅ്മിനീങ്ങളെ, ഇവിടെ ഈ നമ്മളെല്ലാം സമ്മേളിച്ചിട്ടുള്ളത് നുസ്രത്തുൽ ഇസ്ലാം സംഘത്തിലുള്ള ഒരു മസാക്കിയൻ സംഘത്തിലുള്ള നിക്കാഹിൻ്റെ കാര്യത്തിലാണ് എല്ലാവരും ഒരുമിച്ച് കൂട്ടിയിട്ടുള്ളത്. എന്നാൽ ഇങ്ങനെയുള്ള നൽകാര്യങ്ങൾ ഒരുമിച്ച് കൂടുക എന്നുള്ളത്, അതിനെ നടപ്പാക്കുക എന്നുള്ളത്, അത് ഈ ദുനിയാവിലും നല്ലതാണ്, ആഖിറത്തും നല്ലതാണ്. വമൻ കാന യർജു ലിഖാ റബ്ബിഹി, അല്ലാഹു സുബ്ഹാനഹു വ തആല അവൻ്റെ ലിഖാവിനെ, അള്ളാഹുവിനെ കാണണം എന്ന് എല്ലാവർക്കും വിചാരിച്ചിട്ടുണ്ടെങ്കിൽ ഫല്യഅമൽ അമലൻ സാലിഹ, സാലിഹായിരിക്കുന്ന അമൽ ചെയ്യുക എന്ന് പറഞ്ഞിട്ടുണ്ട്. സാലിഹായ അമലെന്ന് വെച്ചെങ്കിൽ ഇതുപോലെയുള്ള എല്ലാ വിഷയം നൽകാര്യങ്ങൾ ഇതിനെ നടപടിയാക്കുക, കൊണ്ടുവരുക. എന്നാൽ അള്ളാഹുവിനെ കാണുക എന്നുള്ളത് ഒരു വലിയ വിശേഷമാണ്. وَيَنْسَوْنَ النَّعِيمَ إِذَا رَأَوْهُ
فيا خسران أهل الاعتزال وينسون النعيم. സ്വർഗം എന്നുള്ളത് വലിയൊരു നിഅമത്താണ്. ആ സ്വർഗത്തിൽ ഒരുമിച്ച് കൂടി അവിടെ വെച്ചും കൊണ്ട് പലതും കണ്ടിട്ടുണ്ടെങ്കിലും അള്ളാഹുവിനെ അവിടെ വെച്ച് കാണുക എന്നുള്ളത് എല്ലാ നിഅമത്തും മറന്നുപോകും, എല്ലാം മറന്നുപോകും. അങ്ങനെയുള്ള വലിയതായിരിക്കുന്ന ഒരു നിഅമത്താണ് അള്ളാഹുവിനെ കാണുക എന്നുള്ളത്. എന്ന് വെക്കുമ്പോൾ ആ അള്ളാഹുവിനെ കാണാനുള്ള ഒരു അമലിനെ ഈ ദുനിയാവിൽ നമ്മൾ ഉണ്ടാക്കുക. സുഖത്തിൽ ജീവിക്കാനുള്ള ദുനിയാവല്ല. അദ്ദുന്യാ സിജ്നുൽ മുഅ്മിൻ ജന്നത്തുൽ കാഫിർ. ദുനിയാവെന്ന് വെച്ചെങ്കിൽ കഷ്ടവും നഷ്ടവും നല്ല ബേജാറും വ്യസനത്തോടു കൂടി ജീവിക്കുന്ന ഒരു സംഗതിയാണ് ആർക്ക്? ഈ മോമിനിയായിരിക്കുന്ന ജനങ്ങൾക്ക്. ദുനിയാവ് റാഹത്തിൽ ജീവിക്കാനുള്ള ഒരു ജാഗയല്ല മോമിനിങ്ങൾക്ക്. മോമിനിങ്ങൾക്കുള്ള വീടും നാടും കൊടിയും എവിടെയാണ്? അത് ആഖിറമാണ്. എന്നാൽ ആഖിറം കിട്ടണമെങ്കിൽ ഇവിടെ എന്ത് വേണം? കഷ്ടം, നഷ്ടം, അതുപോലെയുള്ള അള്ളാഹുവിനെ ഭയപ്പെട്ടും കൊണ്ട് എല്ലാ നിലക്കുള്ള അമൽ ചെയ്ത് അവൻ മരിക്കുന്ന സമയത്തിൽ ഈമാനോടും കൂടി മരിച്ചെങ്കിൽ മാത്രമാണ് അവിടെ അവനക്ക് ആ സുഖം കിട്ടാൻ വേണ്ടി പോകുന്നത്. അതുകൊണ്ട് ഇവിടെ നൽകാര്യങ്ങളെ ഉണ്ടാക്കണം, കാണിച്ചു കൊടുക്കണം. ഒരാൾക്ക് നൽകാര്യങ്ങൾ കാണിച്ച് ഉണ്ടാക്കി കൊടുത്തെങ്കിൽ അവനക്കും കൂലിയായി അതിനെ പിടിച്ചും കൊണ്ടിട്ട് ആരെല്ലാം നൽകാര്യങ്ങൾ ചെയ്യുന്നോ അവരുടെ എല്ലാ കൂലിയും അവനക്ക് എത്തുകയും ചെയ്യും. നോക്കൂ, ഒരു ഉസ്താദിൻ്റെ വഴിയിൽ നിന്ന് നമ്മൾ ഒരു ഇൽമു പഠിച്ചെങ്കിൽ ആ അമല് ഞങ്ങൾ ചെയ്യുന്നു, നമ്മളും പഠിപ്പിച്ചു കൊടുക്കുന്നു. എന്നാൽ ഈ കൂലി ആ പഠിപ്പിച്ച ഉസ്താദിനിക്ക് അങ്ങോളം അല്ലാഹു സുബ്ഹാനഹു വ തആല എത്തിച്ചു കൊടുക്കുന്നു. എന്നതുപോലെ തന്നെയാണ് ഇവിടെ നൽകാര്യങ്ങളെ കാണിച്ചു കൊടുത്തെങ്കിൽ അവൻ ചെയ്തുകൊണ്ടെങ്കിൽ അവനക്ക് എന്നെന്നും അത് കിട്ടിക്കൊണ്ടിരിക്കുന്ന ഒരു സംഗതിയാണ്. ആയതുകൊണ്ട് അല്ലാഹു സുബ്ഹാനഹു വ തആല ഖിയാമത്ത് നാൾ വരേക്കും ഇങ്ങനെയുള്ള ഈ സംഗതിയെ നിലനിർത്തി തരുമാറട്ടെ എന്ന് ഞാൻ ഉദ്ഘാടനം ചെയ്തുകൊണ്ട് ബിസ്മില്ലാഹിർ റഹ്മാനിർ റഹീം എന്ന് പറഞ്ഞുകൊണ്ട് ഈ യോഗത്തിന് ഞാൻ ഉദ്ഘാടനം. നമ്മുടെ ഈ സംരംഭം, ഈ പരിപാടി നമ്മിൽ നിന്ന് അല്ലാഹു തആല സ്വീകരിക്കുമാരാകട്ടെ. ആമീൻ. ഇൻഷാ അല്ലാഹ് നമുക്ക് 12 മണിയാമെങ്കിലും നിക്കാഹിന്റെ കാര്യത്തിലേക്ക് കടക്കാനുള്ളത് കൊണ്ട് പെട്ടെന്ന് തന്നെ നിർത്തുകയാണ്. നുസ്രത്തുൽ മസാഖീൻ എന്ന് പറയുമ്പോൾ തന്നെ അതിൻ്റെ അർത്ഥം നാം എല്ലാവരും അറിഞ്ഞിരിക്കുകയാണ്. നുസ്രത്ത് എന്ന് പറഞ്ഞാൽ സഹായം എന്നാണ്. മസാഖീൻ എന്ന് പറഞ്ഞാൽ സാധുക്കൾ എന്നാണ്. മഹാനായ നബി മുഹമ്മദ് മുസ്തഫ സ്വല്ലല്ലാഹു അലൈഹി വസല്ലമ തങ്ങൾ നടത്തിയ ഒരു ദുആയാണ് ഈ സമയത്ത് ഈ നുസ്രത്തുൽ മസാഖീനിന്റെ കീഴിൽ നടത്തപ്പെടുന്ന ഈ മഹത്തായ മംഗൽ കർമ്മത്തിൽ സംബന്ധിക്കുമ്പോൾ ഓർമ്മ വരുന്നത്. اللهم أحيني مسكينا وأمتني مسكينا واحشرني في زمرة المساكين. നബി സല്ലല്ലാഹു അലൈഹി വസല്ലമ തങ്ങൾ അല്ലാഹുവിനോട് ദുആ ചെയ്യുകയാണ്. അല്ലാഹുമ്മ അഹ്യിനി മിസ്കീന, പടച്ചവനെ നീ എന്നെ മിസ്കീനായി ജീവിപ്പിക്കണം, പാപപ്പെട്ടവനായി ജീവിപ്പിക്കണം. ഏതു സമയത്താണ് നബി സല്ലല്ലാഹു അലൈഹി വസല്ലമ തങ്ങൾ ഇത് ദുആ ചെയ്യുന്നത്? വറാബദതുൽ ജിബാലു ശുമ്മു മിൻ ദഹബി, സ്വർണത്തിനാലുള്ള പർവ്വതം വന്നിട്ട് നബി സല്ലല്ലാഹു അലൈഹി വസല്ലമ തങ്ങളോട് ആവശ്യപ്പെടുകയാണ്, പ്രവാചകരെ അങ്ങ് ഇഷ്ടപ്പെടുന്നുവെങ്കിൽ, അങ്ങ് ഒന്ന് പറയുമെങ്കിൽ നമ്മളെല്ലാവരും സ്വർണത്തിന്റെ മലയായി അങ്ങയുടെ അരികിൽ വരാമെന്ന്. വലിയ പർവ്വതം വന്നിട്ട് നബി സല്ലല്ലാഹു അലൈഹി വസല്ലമ തങ്ങളോട് പറഞ്ഞു എന്ന് മഹാനായ ഇമാമുൽ ബൂസൂരി റഹ്മത്തുള്ളാഹി അലൈഹി പറയുന്നു. പക്ഷേ നബി സല്ലല്ലാഹു അലൈഹി വസല്ലമ തങ്ങൾ അത് ആഗ്രഹിച്ചില്ല.
അത് ആഗ്രഹിക്കാത്തത് കൊണ്ടാണ് അതിൽ നിന്ന് തിരിഞ്ഞു കളയുകയും അല്ലാഹുമ്മ അഹീനി മിസ്കീന, നീ എന്നെ പാവപ്പെട്ടവനായി ജീവിപ്പിക്കുകയും പോരാ, വഅമിത്നി മിസ്കീന, ഞാൻ മരിക്കുമ്പോഴും എന്നെ നീ പാവപ്പെട്ടവനായി മരിപ്പിക്കണം, അതും പോരാ, വഹ്ശുർനി ഫീ സുംറത്തിൽ മസാകീൻ, പാവങ്ങളെ കൂട്ടത്തിലായിരിക്കണം നാളെ നീ എന്നെ ഹശറിൽ മഹ്ശറയിൽ ഒരുമിച്ച് കൂട്ടേണ്ടത് എന്ന് നബി സല്ലല്ലാഹു അലൈഹി വസല്ലമ തങ്ങൾ അല്ലാഹുവിനോട് ചെയ്ത ദുആ നമുക്കെല്ലാവർക്കും ഓർമ്മയുള്ളതാണ്. എന്റെ പ്രിയപ്പെട്ട മുഅ്മിനീങ്ങളെ നീട്ടിപ്പോകുന്നില്ല, നിർത്തുകയാണ്. മഹാനായ നബിയുല്ലാഹി മൂസാ നബി അലൈഹിസ്സലാമിനോട് അല്ലാഹു സുബ്ഹാനഹു വ തആല ചോദിക്കുന്നു, ഹൽ അമിൽത അമലൻ സാലിഹാ, മൂസാ നബിയെ, നീണ്ട വർഷം ജീവിച്ച മൂസാ നബി അലൈഹിസ്സലാമിനോട് അല്ലാഹു തആല ചോദിക്കുകയാണ്, മൂസാ നബിയെ, നിങ്ങൾ അല്ലാഹുവിന് സാലിഹായ അമൽ ചെയ്തിട്ടുണ്ടോ? ഇവിടെയാണ് നാം മനസ്സിലാക്കേണ്ടത്, പണ്ഡിതന്മാർ മനസ്സിലാക്കേണ്ടത്, ഉമറാക്കൾ മനസ്സിലാക്കേണ്ടത്, നുസ്രത്തുൽ മസാകീന്റെ പ്രവർത്തകന്മാർ മനസ്സിലാക്കേണ്ടത്, മൂസാ നബി അലൈഹിസ്സലാം ആരാണ്? അല്ലാഹുവിന് ഇബാദത്ത് ചെയ്യുന്ന, ഒരുപാട് അല്ലാഹുവിന് സുജൂദ് ചെയ്ത, ഒരുപാട് അല്ലാഹുവിന് വേണ്ടി നോമ്പനുഷ്ഠിച്ച, ഒരുപാട് സൽക്കർമ്മങ്ങൾ ചെയ്ത മൂസാ നബി അലൈഹിസ്സലാമിനോട് അല്ലാഹുവിന്റെ ചോദ്യമാണ്, ഹൽ അമിൽത അമലൻ സാലിഹാ, മൂസാ നബിയെ, നിങ്ങൾ അല്ലാഹുവിന് സൽക്കർമ്മം ചെയ്തിട്ടുണ്ടോ, സാലിഹായ അമൽ ചെയ്തിട്ടുണ്ടോ എന്ന് ചോദിക്കുമ്പോ മൂസാ നബി അലൈഹിസ്സലാമിന്റെ ഉത്തരം, പടച്ചവനെ, ഞാൻ ചെയ്തിട്ടുണ്ടല്ലോ, ധാരാളം നിനക്ക് വേണ്ടി, നിന്റെ ദീൻ പ്രചരിപ്പിക്കാൻ വേണ്ടി ധാരാളം ആളുകളെ ഇസ്ലാമിലേക്ക് ക്ഷണിക്കുകയും അതിനു വേണ്ടി ത്യാഗങ്ങൾ സഹിക്കുകയും നിരവധി ആരാധനകൾ ചെയ്യുകയും ഞാൻ ചെയ്തിട്ടുണ്ട്. ആയില്ല മൂസാ നബിയെ, സാലിഹായ അമല് കൊണ്ട് ഞാൻ ഉദ്ദേശിക്കുന്നത് അതല്ല, മറിച്ച് അല്ലാഹു തആല ചോദിക്കുന്നത്, മൂസാ നബിയെ, പാവപ്പെട്ട ഒരു മനുഷ്യന് നിങ്ങൾ ഭക്ഷണം കൊടുത്തിട്ടുണ്ടോ? പാവപ്പെട്ട ഭക്ഷണമില്ലാതെ വിശപ്പ് സഹിക്കുമ്പോ ദാഹം സഹിക്കുമ്പോ ഭക്ഷണം കഴിക്കാനുള്ള ഒരു അവസരമില്ലാതെ പ്രയാസപ്പെടുന്ന പാവപ്പെട്ടവന് ഒരു നേരത്തെ ആഹാരം നിങ്ങൾ നൽകിയിട്ടുണ്ടോ? തുണിയില്ലാതെ ഉടുക്കാൻ അവസരമില്ലാത്ത പാവപ്പെട്ട ആളുകൾക്ക് നിങ്ങൾ വസ്ത്രം നൽകിയിട്ടുണ്ടോ? അതേ, താമസിക്കാൻ ഒരു ഇടമില്ലാതെ വിഷമിക്കുന്ന പാവങ്ങളായ ആളുകൾക്ക് നിങ്ങൾ താമസിക്കാനുള്ള ഇടം നൽകിയിട്ടുണ്ടോ? ഇതാണ് സ്വാലിഹായ അമലെന്ന് മഹാനായ നബിയുല്ലാഹി മൂസാ നബി അലൈഹിസ്സലാമിനോട് അല്ലാഹു പറഞ്ഞിട്ടുണ്ട്. എന്നാൽ ആ പ്രവർത്തനത്തിലേക്കാണ്, ആ സഹായ കാര്യങ്ങളിലേക്കാണ് നുസ്രത്തുൽ മസാകീൻ എന്ന് പറയുന്ന ഈ മഹത്തായ സംഘടന ഒരുങ്ങിയിരിക്കുന്നത്. എപ്പോഴും സ്വാഗതാർഹമാണ്. ഇനിയും ഈ നുസ്രത്തുൽ മസാകീനിന്റെ സഹായം മുന്നോട്ട് പോകേണ്ടതുണ്ട്. നേരത്തെ ഓർമ്മപ്പെടുത്തിയതുപോലെ വരുന്നത് റമളാൻ മാസമാണ്. ഒരുപാട് പാവങ്ങളുണ്ട്, ഒരുപാട് വേദനിക്കുന്നവരുണ്ട്, ഒരുപാട് പ്രയാസപ്പെടുന്നവരുണ്ട്. നാം എല്ലാ നോമ്പ് തുറക്കാനും നൂറുകണക്കിന് വിഭവങ്ങൾ ഒരുക്കുമ്പോ, പെരുന്നാളുകൾക്ക് നല്ല മുന്തിയ വസ്ത്രങ്ങൾ എടുത്ത് ഉടുക്കുമ്പോ, നല്ല വീടുകളിൽ താമസിക്കുമ്പോ, ഒരു നേരത്തെ ആഹാരത്തിന്റെ ഗതിയില്ലാതെ, ഒരു നേരത്തെ ഒരു ദിവസം നോമ്പ് തുറക്കാൻ ഇറച്ചി കൊണ്ടുവരാൻ വകയില്ലാതെ, ഒരു പെരുന്നാളിനെങ്കിലും ദിവസവും ഓരോ കല്യാണത്തിന് മാറി മാറി വസ്ത്രങ്ങൾ ഞങ്ങൾ എടുക്കുമ്പോ, ഒരു പെരുന്നാളിന് പോലും ഒരു പുത്തനുടുപ്പ് ധരിക്കാൻ കഴിയാത്ത എത്രയോ പാവങ്ങളായ ദരിദ്രരായ ആളുകൾ ഈ രാജ്യത്തുണ്ട്. എന്തിനേറെ പറയണം, ഞങ്ങളെ ഉള്ളാളത്തുണ്ട് എന്ന് അറിയണം. അതുകൊണ്ട് അവരെയെല്ലാം സഹായിക്കുന്ന, അവർക്ക് വേണ്ടിയെല്ലാം എല്ലാ കാര്യങ്ങളും ചെയ്യുന്ന ഒരു സംഘടനയായിരിക്കണം നുസ്രത്തുൽ മസാകീൻ. 52ഓളം അല്ലെങ്കിൽ 50ഓളം വരുന്ന പാവങ്ങളായ ദരിദ്രരായ വധുവന്മാർക്കാണ് ഇവിടെ വിവാഹങ്ങൾ ഇന്നത്തോടുകൂടെ നടത്തിക്കൊണ്ടുവരുന്നത്. വളരെയധികം സ്വാഗതാർഹമാണ്. അല്ലാഹു സുബ്ഹാനഹു വ തആല ഈ സംഘടനക്കും ഇതിന്റെ പ്രവർത്തകന്മാർക്കും അല്ലാഹു ആയിരം ആരോഗ്യവും ആഫിയത്തും പടച്ച റബ്ബേ നീ നൽകണേ റഹ്മാനെ. ഇതിനു വേണ്ടി ഏതെല്ലാം
രീതിയിൽ ഏതെല്ലാം നിലക്ക് ആരെല്ലാം സഹായങ്ങൾ ചെയ്തിട്ടുണ്ടോ, സഹകരിച്ചിട്ടുണ്ടോ, ഈ മഹത്തായ പരിപാടി ഇവിടെ സംഘടിപ്പിച്ചിട്ടുണ്ടോ, അതിന് പ്രവർത്തിക്കുന്ന എല്ലാവർക്കും അർഹമായ പ്രതിഫലം ഇരുവീട്ടിലും നൽകി നീ അനുഗ്രഹിക്കണേ റഹ്മാനെ എന്ന് പ്രാർത്ഥിച്ചുകൊണ്ട് എല്ലാവിധ ആശംസകളും നൽകിക്കൊണ്ട് ഞാൻ തൽക്കാലം നിർത്തുകയാണ്. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಸಂಘ ಸಂಸ್ಥೆಗಳು ಇವತ್ತು ಬಡ ಕುಟುಂಬದ ಕಣ್ಣು ಒರೆಸುವಂತ ಕೆಲಸ ಮಾಡ್ತಾ ಇದೆ. ಮೊದಲಿಗೆಲ್ಲ ಏನು ಬಡ ಕುಟುಂಬದ ಹೆಣ್ಣು ಮಕ್ಕಳು ಜೋಡಿಗಳು ಎಲ್ಲ ಸಂಘ ಸಂಸ್ಥೆ ಬರ್ತಾ ಇತ್ತು ಅರ್ಜಿಗಳು. ಈಗ ಬಹಳ ಕಡಿಮೆ ಆಗ್ತಾ ಇದೆ. ಕಾರಣ ಅಂತ ಹೇಳಿದರೆ ಇವತ್ತು ಪ್ರತಿಯೊಂದು ಜಿಲ್ಲೆ ಇರುವಂಥ ಸಂಘಟನೆಗಳು ಬಡ ಹೆಣ್ಣು ಮಕ್ಕಳ ಮದುವೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡ ಕಾರಣದಿಂದ ಇವತ್ತು ಸಾವಿರ ಗಟ್ಟಲೆ ಹೆಣ್ಣು ಮಕ್ಕಳನ್ನು ಕಣ್ಣು ಒರೆಸುವಂಥ ಕೆಲಸ ನಮ್ಮ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆ ಮಾಡಿಕೊಟ್ಟಿದೆ. ಅದರಲ್ಲಿ ಕೂಡ ಈ ಒಂದು ಸಂಘಟನೆ ಅಂತ ಹೇಳಿದರೆ ಶುರುವಾಗಿ ಮೊದಲಿಗೆ 2 ವರ್ಷ ಬಡ ಜನರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಎಜುಕೇಷನ್ ಮತ್ತು ಮನೆ ಕಟ್ಟಿಕೊಡುವಂಥ ಮತ್ತು ಹೆಲ್ತ್ ಏನಾದರೂ ಸಂಶಯ ಬಂದರೂ ಕೂಡ ಸೇವೆ ಮಾಡುವಂಥ ಕೆಲಸ ಕಾರ್ಯಕ್ರಮ ಮಾಡಿಕೊಂಡು ಬಂದ ನಂತರ 6-7 ವರ್ಷಗಳಿಂದ ಬಡ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವಂಥ ಕೆಲಸ ಶುರು ಮಾಡಿದ್ದಾರೆ. ಇನ್ನೂ ಕೂಡ ಉತ್ತಮ ಸೇವೆಯನ್ನು ಮಾಡಲಿಕ್ಕೆ ಈ ಎಲ್ಲ ಸಂಘಟನೆಯ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಅಲ್ಲಾಹು ದೀರ್ಘ ಆಯುಷ್ ಮತ್ತು ಆರೋಗ್ಯ ನೀಡಲೆಂದ ದುವಾ ಮಾಡಿಕೊಂಡು, ಸಮಯದ ಅಭಾವ ಬಹಳ ಇದೆ, ಅದರಿಂದ ಇವತ್ತು 3 ಜೋಡಿ ಮದುವೆ ಮತ್ತು 2 ಜೋಡಿ ರಂಜಾನ್ ನಂತರ ಮನೆಯಲ್ಲಿ ಮಾಡಿಕೊಡುವಂಥ ವಾದ ಕೂಡ ಇವರು ಮಾಡಿದ್ದಾರೆ. ಅದರಿಂದ ಯಾವತ್ತೂ ಒಂದು ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಒಟ್ಟಿಗೆ ಕೈ ಜೋಡಿಸಿದರೆ ಖಂಡಿತವಾಗಿ ಎಲ್ಲ ಕೆಲಸ ಮಾಡಲಿಕ್ಕೆ ಅಸಾಧ್ಯ ಆಗದಂಥ ಕೆಲಸ ಯಾವುದು ಕೂಡ ಇಲ್ಲ ಅಂತ ಈ ಟೆಸ್ಟ್ ಅವರು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ವಾಖಿರುದ್ದಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಅಸ್ಸಲಾಮು ಅಲೈಕುಂ. ಹೊಸಕೊರಲ್ ವಾಹಿನಿಯ ನಿರ್ದೇಶಕರಾದಂತಹ ಶ್ರೀಯುತ ವಿದ್ಯಾಧರ್ ಶೆಟ್ಟಿ. ಇಲ್ಲಿ ನಕ್ಷತ್ರ ಮಂಡಲದ ಮಧ್ಯೆ ನಾನೊಬ್ಬ ಚಂದ್ರನ ಹಾಗೆ, ಎಲ್ಲರೂ ನಕ್ಷತ್ರದ ಹಾಗೆ ಮಿನುಗುವವರಾದರೆ ನಾನು ಇನ್ನೊಬ್ಬರ ಕಳೆಯನ್ನು ಹೊತ್ತುಕೊಂಡು ಮಿನುಗುವವ. ಆ ರೀತಿ ಚಂದ್ರ ಅಂತ ಹೇಳಿದರೆ ಅವ ಪ್ರತಿಬಿಂಬ, ಮತ್ತೊಬ್ಬರ ಬೆಳಕನ್ನು ಬಿಂಬಿಸುವವ. ಹಾಗೆ ಇಲ್ಲಿ ಎಲ್ಲರೂ ನಕ್ಷತ್ರದಂತೆ ಹೊಳೆಯುವವರು. ವರ್ಷಂಪ್ರತಿ ನುಸ್ರತುಲ್ ಮಸಾಕಿನ್ ಅಸೋಸಿಯೇಷನ್ ಬಡ ಹೆಣ್ಣು ಮಕ್ಕಳ, ಅದು ಬಡ ಅಂತ ಹೇಳುವುದಕ್ಕಿಂತಲೂ ಅರ್ಹ ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿಸುವಂತಹ, ಈಗಲೇ ಅಶ್ರಫ್ರವರು ಹೇಳಿದ ಹಾಗೆ ಹೆಣ್ಣು ಮಕ್ಕಳ ಕಣ್ಣ ನೀರನ್ನು ಒರೆಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಾವು ಹೊಸಕೊರಲ್ ಬಳಗ ಜತೆಯಾದದ್ದು ಸೌಹಾರ್ದ ಇಫ್ತಾರ್ ಕೂಟದ ಮೂಲಕವಾಗಿ ಒಂದಾದಂತಹದ್ದು. ಈ ರೀತಿಯಾಗಿ ಹೊಸಕೊರಲ್ ನುಸ್ರತುಲ್ನ ಎಲ್ಲ ಕಾರ್ಯಕ್ರಮಗಳೊಟ್ಟಿಗೆ ಜತೆಯಾಗಿದೆ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತಾ ಇದೆ. ನುಸ್ರತುಲ್ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಸಾಮಾಜಿಕವಾಗಿ ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ, ರಂಜಾನ್ ಕಿಟ್ ವಿತರಣೆ ಕಾರ್ಯಕ್ರಮಗಳು, ಹೀಗೆ ಎಲ್ಲ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ಬೇಕಾದಂತಹ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಅದರ ಜತೆಯಾಗಿ ಸಾಮೂಹಿಕವಾದಂತಹ ಸರಳ ವಿವಾಹ ಇದನ್ನು ವರ್ಷಂಪ್ರತಿ ನಡೆಸಿಕೊಂಡು ಬರ್ತಾ ಇದೆ. ಇದು ನಿರಂತರವಾಗಿ ನಡೆಯಲಿ, ಇದಕ್ಕೆ ಆ ದೇವರ ಅನುಗ್ರಹ ಯಾವತ್ತೂ ಲಭಿಸಲಿ. ಹೆಣ್ಣು ಮಕ್ಕಳ, ಅದರಲ್ಲೂ ಮನೆಯೊಂದರ ಆ ಒಂದು ಕಣ್ಣ ನೀರನ್ನು ಒರೆಸುವಂತಹ ಇಂಥ ಕಾರ್ಯಕ್ರಮದ ಮೂಲಕವಾಗಿ ದೇವರ ಆಶೀರ್ವಾದ ಅನುಗ್ರಹ ಈ ಸಂಸ್ಥೆಗೆ ಲಭಿಸಲಿ. ಎಲ್ಲರ ನಿಮ್ಮಂತಹ ಪುಣ್ಯಾತ್ಮರ ಸಹಕಾರ ಯಾವತ್ತೂ ಈ ಸಂಸ್ಥೆಗೆ ಇರಲಿ ಎಂದು ಹಾರೈಸ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಜತೆಯಾಗಿಸಿದ್ದಕ್ಕಾಗಿ ನುಸ್ರತುಲ್ ಮಸಾಕಿನ್ ಬಳಗದ ಎಲ್ಲ ಸದಸ್ಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಎಲ್ಲರಿಗೂ ಶುಭವಾಗಲಿ. ಈ ಒಂದು ವಿವಾಹ ಆ ಹೆಣ್ಣು ಮಕ್ಕಳ ಮನೆಯಲ್ಲಿ, ಆ ದಂಪತಿಗಳ ಮನೆಯಲ್ಲಿ ಭಾಗ್ಯದ ಬಾಗಿಲನ್ನು ತೆರೆಯಲಿ. ಮುಂದಕ್ಕೂ ಅವರಿಗೆ ಇಂತಹ ಎಲ್ಲ ಅವಕಾಶಗಳನ್ನು ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದನೆಗಳು. ಎಲ್ಲರಿಗೂ ಮಸಾಕಿನ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ನಡೆಯುವಂತಹ 5 ಜೋಡಿ ಹೆಣ್ಣು ಮಕ್ಕಳ ಮದುವೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನವಾಗಿರುವಂತಹ ಎಲ್ಲ ಉಲಮಗಳೇ, ಗಣ್ಯಾತಿಯರೇ, ನನ್ನ ಮುಂದಿರುವ ಸಹೋದರ ಸಹೋದರಿಯರೇ, ಹಾಗೂ ಇಂದು ಈ ನಿಕಾಹವನ್ನು ಮಾಡಲಿರುವ ವಧುವರಿಯರಿಗೆ ನುಸ್ರತುಲ್ ಮಸಾಕಿನ್ ಸಂಸ್ಥೆಯು ಸುಮಾರು 6-7 ವರ್ಷಗಳಿಂದ ಮದುವೆ ಕಾರ್ಯಕ್ರಮ, ರಂಜಾನ್ ಕಿಟ್, ವೈದ್ಯಕೀಯ ಶಿಬಿರ ಇಂಥಾದ ಹಲವಾರು ಕಾರ್ಯಕ್ರಮಗಳನ್ನು
ನಡೆಸ್ತಾ ಬಂದಿದ್ದು ಅಲ್ಲಾಹನ ಅನುಗ್ರಹದಿಂದ 7ನೇ ವರ್ಷಕ್ಕೆ ಕಾಲಿಟ್ಟು ಇದೀಗ 3 ಜೋಡಿ ಈ ವೇದಿಕೆಯಲ್ಲಿ ಹಾಗೂ ಇನ್ಶಾ ಅಲ್ಲಾ ರಂಜಾನಿನ ನಂತರ 2 ಜೋಡಿಯನ್ನು ಮದುವೆ ಮಾಡಲು ಈ ನುಸ್ರತುಲ್ ಮಸಾಕಿನ್ ಸಂಸ್ಥೆಯು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದಕ್ಕೆಲ್ಲ ಸಾಕ್ಷಿಯಾಗಿರುವಂತಹ ತಮಗೆಲ್ಲರಿಗೂ ಸುಸ್ವಾಗತ. ಸಮಯದ ಬಹಳ ಅಭಾವದಿಂದ ನಾನೇನು ಹೆಚ್ಚು ಮಾತನಾಡುವುದಿಲ್ಲ, ಮಾತನಾಡಲಿಕ್ಕೆ ಬಹಳಷ್ಟಿದೆ. ಆದರೆ ಇದೀಗ ಅಜಾನ್ ಆಗುವ ಸಮಯ ಹತ್ತಿರವಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ನಿಕಾ ಕಾರ್ಯಕ್ರಮವು ನಡೆಯಬೇಕೆಂಬ ನಿಟ್ಟಿನಲ್ಲಿ ಇನ್ಶಾ ಅಲ್ಲಾ ಇನ್ನೊಮ್ಮೆ ಇಂಥ ಕಾರ್ಯಕ್ರಮವು ನಡೆಯುವಾಗ ನಾನು ಬೇಕಾದಷ್ಟು ಮಾತನಾಡುತ್ತೇವೆ. ನೀವೆಲ್ಲರೂ ಬಂದದಕ್ಕಾಗಿ ನಮ್ಮ ಸಂಸ್ಥೆಯ ವತಿಯಿಂದ ನಿಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುತ್ತಾ ಇನ್ಶಾ ಅಲ್ಲಾ ಈಗ ನಿಕಾ ಕಾರ್ಯಕ್ರಮವು ಏರ್ಪಾಡಿದೆ. ಅಲ್ಹಮ್ದುಲಿಲ್ಲಾಹಿ ನಹ್ಮದುಹು ವ ನಸ್ತഈನುಹು ವ ನು'ಮಿನು ಬಿಹಿ ವ ನತವಕ್ಕಲು ಅಲೈಹಿ ವ ನಅೂದು ಬಿಲ್ಲಾಹಿ ಮಿನ್ ಶುರೂರಿ ಅನ್ಫುಸಿನಾ ವ ಮಿನ್ ಸಯ್ಯಿಆತಿ ಅಅಮಾಲಿನಾ ಮನ್ ಯಹ್ದಿಲ್ಲಾಹು ಫಲಾ ಮುದಿಲ್ಲ ಲಹು ವ ಮನ್ ಯುದ್ಲಿಲ್ಹು ಫಲಾ ಹಾದಿಯ ಲಹು ವ الدين كله ولو كره المشركون صلى الله وسلم على سيدنا محمد وعلى آله وصحبه الفائزين برضا الله. ألا وإن الله سبحانه وتعالى أمرنا بالنكاح ونهانا عن الصفات فقال مخبرا وآمرا وأنتم أيام منكم والصالحين من عبادكم من إمائكم إن يكونوا فقراء يغنيهم الله من فضله والله واسع عليم. قال النبي صلى الله عليه وسلم من تزوج بامرأة فقد أدى ثلثي دينه فليتق الله في ثلث الباقي. وأقول قولي هذا وأستغفر الله لي ولكم واستغفر لي وعنكم عن جميع المسلمين والمؤمنين أجمعين واستغفره إنه هو الغفور الرحيم. زينة والصلاة والسلام على سيدنا محمد وآله وصحبه أجمعين. وزوجك على ما أمر الله تعالى به من مساكين من معروف وتسريم من إحسان. وزوجك وأنتك بنتي زينة بهذه القلادة من ذهب صدق الله. قبلت ورضيت نكاحها وتزويجها بهذا المهر المذكور. എൻ്റെ മകൾ ജീനത്ത് എന്നാല് ഈ സ്വർണ്ണമാല മഹറിൻ്റെ ഭാരം നിങ്ങളൊക്കെ ഞാൻ നികാഹ് ചെയ്തു ഇനാക്കിയതാണ്. നിങ്ങളുടെ മകൾ സീനത്ത് എന്നപോലെ ഈ സ്വർണ്ണമാല മഹറിന് പകരം നിങ്ങൾ എനിക്ക് നിക്കാഹ് ചെയ്ത് തന്നതിന് ഇണയാക്കി തന്നതിന് ഞാൻ കബൂൽ ചെയ്തു സ്വീകരിച്ചു പൊരുത്തപ്പെട്ടു. സയ്യിദനാ മുഹമ്മദിൻ വാലിഹി വസഹ്ബിഹി വസല്ലം. അൽഹംദുലില്ലാഹി റബ്ബിൽ ആലമീൻ. तू हाथों की लकीरें थाम ले. बरकातुहू. अल्हम्दुलिल्लाह नहमदुहु व नस्तईनुहु व नु'मिनु बिही व नतवक्कलु अलैहि व नऊज़ु बिल्लाहि मिन शुरूरि अनफुसिना व मिन सय्यिआति अअमालिना मन यहदिहिल्लाहु फला मुदिल्ल लहु व मन युद्लिल फला हादिय लहु व नशहदु अन ला इलाहा इल्लल्लाहु वहदहु ला शरीक लहु व नशहदु अन्न मुहम्मदन अब्दुहु व रसूलुहु अरसलहु बिल हुदा व दीनिल हक़्क़ लियुज़हिरहु अला दीनि कुल्लिहि वलौ करिहल मुश्रिकून. सल्लल्लाहु अला सय्यिदिना मुहम्मदिन व अला आलिहि व अस्हाबिहिल फाइज़ीन बिरिज़्वानिल्लाह. अय्युहन्नास ऊसीकुम इबादल्लाहि व इय्याय बितक़्वल्लाह. अला व इन्नल्लाह सुब्हानहु व तआला अमरना बिन्निकाहि व नहाना अनिस सिफ़ात
وقال مخبرا وأمره وأنكحوا الأيام من عبادكم وإمائكم إن يكونوا فقراء يغنيهم الله من فضله والله واسع عليم يا أيها الذين آمنوا اتقوا الله حق تقاته ولا تموتن إلا وأنتم مسلمون واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عظيما وقال النبي صلى الله عليه وسلم من تزوج بامرأة فقد أحرز ثلثي دينه فليتق الله في الثلث الباقي وأقول قولي هذا أستغفر الله العظيم لي ولكم وأستغفره عني وعنكم وعن جميع المسلمين والمؤمنين أجمعين فاستغفروه إنه هو الغفور الرحيم بسم الله الحمد لله والصلاة والسلام على رسول الله وعلى آله وصحبه وسلم وزوجتك على ما أمر الله تعالى به من مساكين بمعروف أو تصريح بإحسان وزوجتك وأنكحتك بنت عائشة بمهر هذه القلادة من الذهب قبلت منك نكاحها وتزويجها بهذا المهر المذكور എൻ്റെ മകൾ ആയിഷ എന്നവളെ ഈ സ്വർണമാല മഹറിന് പകരം നിങ്ങൾക്ക് ഞാൻ കെട്ടിച്ചു തന്നു ഇണയാക്കി ചേർത്തു നിങ്ങളിൽ നിന്ന് ഈ പറയപ്പെട്ട മഹറിന് പകരം എനിക്ക് വിവാഹം ചെയ്തു തന്നതിനെ സ്വീകരിച്ചു സല്ലല്ലാഹു അലാ സയ്യിദിനാ മുഹമ്മദിൻ വഅലാ ആലിഹി വസഹ്ബിഹി വസല്ലം मेरे पानियों सा बहता रहूं तू सुनती रहे मैं कहानियां सी कहता रहूं के संग तेरे बात الحمد لله نحمده ونستعينه ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهد الله فلا مضل له ومن يضلل فلا هادي له ونشهد أن لا إله إلا الله وحده لا شريك له ونشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون ألا وإن الله سبحانه وتعالى أمرنا بالنكاح ونهانا عن الشفاء فقال مخبرا وآمرا وأنكحوا الأيام منكم الصالحين من عبادكم وإمائكم إن يكونوا فقراء يغنيهم الله من فضله والله واسع عليم يا أيها الذين آمنوا اتقوا الله حق تقاته ولا تموتن إلا وأنتم مسلمون واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا قولوا قولا سديدا يصلح لكم أعمالكم ويغفر لكم ذنوبكم ومن يطع الله ورسوله فقد فاز فوزا عليما فقال النبي صلى الله عليه وسلم من تزوج بامرأة فقد أحرز ثلثي دينه فليتق الله في ثلث الباقي أقول قولي هذا أستغفر الله العليم لكم وأستغفر عني وعنكم عن جميع المسلمين والمؤمنين أجمعين واستغفروه إنه الغفور الرحيم أستغفر الله العظيم أستغفر الله العظيم من كل ذنب وخطيئة وأتوب إليه بسم الله الحمد لله والصلاة والسلام على رسول الله صلى الله عليه وسلم أزوجك على ما أمر الله تعالى به من إمساك بمعروف أو تسريح بإحسان زوجتك وأنكحتك موليتي ومحكمتي زينب بمهر هذه القلادة قبلت نكاحها وزوجها بالمهر المذكور ورليت به എൻ്റെ അധികാരത്തിൽപ്പെട്ട എനിക്ക് അധികാരം തന്ന സൈനബ എന്നവളെ ഈ സ്വർണ്ണമാല മെഹറിന് പകരം എനിക്ക് ഞാൻ ഇണയാക്കി തന്നു നിക്കാഹ് ചെയ്തു തന്നു നിങ്ങൾക്ക് അധികാരം തന്ന സൈനബ എന്നവളെ നിങ്ങൾ എനിക്ക് നിക്കാഹ് ചെയ്തു തന്നതിനെ ഇണയാക്കി തന്നതിന് കൂട്ടിച്ചേർത്ത് തന്നതിന് നിങ്ങളിൽ നിന്ന് ഞാൻ സ്വീകരിച്ചു പുറത്തുവിട്ടു
الفاتحة. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. رب العالمين. اللهم صل وسلم على رسولك سيدنا محمد وعلى آل سيدنا محمد وصل اللهم مثل ثواب قراءتنا إلى حضرة النبي المصطفى محمد صلى الله عليه وسلم وجميع الأنبياء والمرسلين وجميع الصحابة والقرابة والتابعين وتابعيهم وجميع الأولياء والعلماء والشهداء والصديقين والصالحين. اللهم بحقهم وبجاههم ألف بين هذه الأزواج وزوجاتهم كما ألفت بين نبيك المصطفى محمد صلى الله عليه وسلم وبين أزواجه الطاهرات أمهات المؤمنين. بارك الله لكم وبارك عليكم وجمع الله بينكم في خير وراحة وعزة وسلامة وعافية. ربنا هب لنا من أزواجنا وذرياتنا قرة أعين واجعلنا للمتقين إماما. اللهم اجعل جمعنا هذا جمعا مرحوما وتفرقنا من بعده تفرقا معصوما ولا تجعل اللهم منا ولا فينا ولا معنا ولا مطرودا ولا محروما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلقه سيدنا محمد وآله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. के संग तेरे बादलों सा उड़ता रहूं तेरे एक इशारे पे तेरी ओर मुड़ता रहूं. നമ്മളോട് പങ്കുചേർന്ന എല്ലാവർക്കും ഒറ്റവാക്കിൽ നുസ്രത്തുൽ മസാകിൻ ചാരിറ്റബിൾ ട്രസ്റ്റിന്റെ വകയായി നന്ദി അറിയിച്ചുകൊണ്ട് ഈ വേദിയിൽ പങ്കെടുന്നതായ എല്ലാ മഹല്ലത്തെ ആൾക്കാർക്കും ഒറ്റവാക്കിൽ നന്ദി അറിയിച്ചുകൊണ്ട് എൻ്റെ ഈ പ്രസംഗത്തിന് വിരാമം കുറിക്കുന്നു. मोहब्बत बरसा देना तू सावन आया है तेरे और मेरे मिलने का मौसम आया है. मोहब्बत बरसा देना तू सावन आया है तेरे और मेरे मिलने का मौसम आया है. सबसे छुपा के तुझे सीने से लगाना है प्यार में तेरे हद से गुजर जाना है. इतना प्यार किसी पे पहली बार आया है. मोहब्बत बरसा देना तू सावन आया है तेरे और मेरे मिलने का मौसम